ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇತ್ತೀಚಿನ ಕೆಲವು ದಿನಗಳಿಂದ ಅಕ್ರಮ ಸಕ್ರಮದ ವಿಚಾರವೇ ಎಲ್ಲೆಡೆ ಚರ್ಚೆಯ ವಸ್ತುವಾಗಿ ಹರಿದಾಡ್ತಾ ಇದೆ. ಯಾವಾಗ ಪುತ್ತೂರು ತಹಶೀಲ್ದಾರ್ ಭ್ರಷ್ಟಾಚಾರ ಆರೋಪದಲ್ಲಿ ಸಿಕ್ಕಿ ಹಾಕಿಕೊಂಡ್ರೋ ಆ ಬಳಿಕ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದ ವಾಕ್ ಸಮರ ಇದೀಗ ಆಣೆ ಪ್ರಮಾಣ ಮಾಡುವ ಹಂತದವರೆಗೂ ತಲುಪಿದೆ. ಆಗಸ್ಟ್ 28ರಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ ಕಚೇರಿಗೆ ದಾಳಿ ಮಾಡಿ ಅಲ್ಲಿನ ಭೂಮಿ ಶಾಖೆಯಲ್ಲಿ ಅಕ್ರಮ ಸಕ್ರಮ ಮಂಜೂರಾತಿಗೆ ನಿರಾಪೇಕ್ಷಣಾ ಪತ್ರಕ್ಕಾಗಿ ಲಂಚ ಪಡೆಯುತ್ತಿದ್ದ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ದರು. ವಿಚಾರಣೆ ವೇಳೆ ಆರೋಪಿ ಸಿಬ್ಬಂದಿ ಸುನಿಲ್ ಹಣದಲ್ಲಿ ತಹಶೀಲ್ದಾರ್ ಪಾಲು ಕೂಡ ಇದೆ ಎನ್ನುವ ವಿಚಾರವನ್ನ ತಿಳಿಸಿದ. ಇದೇ ವಿಚಾರವಾಗಿ ಅಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ಗೆ ಕರೆ ಮಾಡಿದರೂ ಕಚೇರಿಗೆ ಬರದೆ ಬಳಿಕ ಅಧಿಕೃತ ರಜೆಯನ್ನೂ ಪಡೆಯದೆ ಪರಾರಿಯಾಗಿದ್ದರು. ಈ ಘಟನೆಗೆ ಸಂಬಂಧಿಸಿದಂತೆ ಬಿಜೆಪಿ ಮುಖಂಡ ಮಾಜಿ ಶಾಸಕ ಸಂಜೀವ ಮಠಂದೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು 47 ಜನರಿಂದ ಅಕ್ರಮ ಸಕ್ರಮ ಮಂಜೂರಾತಿಗೆ ತಲಾ 2 ಲಕ್ಷದಂತೆ ಲಂಚ ಪಡೆದಿದ್ದರು. ಓರ್ವ ಮಹಿಳೆ ತನ್ನ ದನವನ್ನ ಮಾರಾಟ ಮಾಡಿ ಹಣ ನೀಡಿದ್ದರು ಎಂದು ಆರೋಪಿಸಿದ್ದರು. ಈ ವಿಚಾರವಾಗಿ ಮಹಾಲಿಂಗೇಶ್ವರ ದೇವರ ಮುಂದೆ ಪ್ರಮಾಣಕ್ಕೆ ಬರಲಿ ಎಂದು ಸವಾಲು ಹಾಕಿದ್ದರು. ಈ ಸವಾಲನ್ನ ಸ್ವೀಕರಿಸಿರುವ ಬಿಜೆಪಿ ಇದೀಗ ಶಾಸಕರಿಗೆ ಎಲ್ಲ 47 ಜನರನ್ನ ಎಲ್ಲಿ ಬೇಕಾದ್ರೂ ಕರೆತನ್ನಿ, ನಾವು ಮಾಜಿ ಶಾಸಕ ಮತ್ತು ಅಂದಿನ ಎಲ್ಲ ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನ ಕರೆತರುವುದಾಗಿ ಪ್ರತಿ ಸವಾಲ್ ಹಾಕಿದ್ದಾರೆ. ಏನಿವರು ಸರಿಸುಮಾರು 47 ಜನರ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಏನೋ ಇವರು ಆರೋಪ ಮಾಡ್ತಾ ಇದ್ದಾರಾ? ಅದರೊಟ್ಟಿಗೆ ಒಂದು ದನ ಮಾರಿದಂತ ತಾಯಿ ಸರಿಸುಮಾರು 2 ಲಕ್ಷ ರೂಪಾಯಿ ತಂದೇನೋ ಕೊಟ್ಟಿದ್ದಾರೆ ಅಂತ ಹೇಳೋದು, ಇದನ್ನ ಯಾವ ಆರೋಪ? ಆ ತಾಯಿಯನ್ನು ಕರ್ಕೊಂಡು ಬರಲಿ ಇವರು. ನಾವು ನಮ್ಮ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಇದ್ದಂತಹ ಸಮಿತಿಯ ಸದಸ್ಯರು ಮತ್ತು ಮಾಜಿ ಶಾಸಕರನ್ನು ನಾವು ಕರ್ಕೊಂಡು ಬರ್ತೇವೆ. ಯಾವ ಜಾಗಕ್ಕೆ ಅವರು ಹೇಳ್ತಾರೆ ಆ ಜಾಗಕ್ಕೆ ನಾವು ಕರ್ಕೊಂಡು ಬರ್ತೇವೆ. ಎದುರಲ್ಲಿ ಇದ್ದುಕೊಂಡು ಅದರ ತೀರ್ಮಾನವನ್ನು ನಾವು ಮಾಡೋಣ. ತಾಕತ್ತಿದ್ರೆ ಅದನ್ನು ಇವರು ಮಾಡಲಿ. ನಾನು ಹೇಳುವಂಥದ್ದು, ಇವತ್ತು ಪುತ್ತೂರಲ್ಲಿ ನೋಡ್ತಾ ಇದ್ದೀರಿ, ಕಳೆದ 1 ವಾರದಿಂದ ಜನ ಅಳೆದಾಡ್ತಾ ಇರುವಂಥದ್ದು, ತಹಸೀಲ್ದಾರ್ ಇಲ್ಲ, ಏನಿದನ್ನು ಯಾರು ಗಮನಿಸುವವರೇ ಇಲ್ವಾ ಅಂತ. ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಜನಮಾನಸದ ಬಗ್ಗೆ, ಜನರ ಸಾಮಾನ್ಯ ಸಮಸ್ಯೆಯ ಬಗ್ಗೆ ಮಾತಾಡುವಂಥದ್ದು ತಪ್ಪು ಅನ್ನುವ ರೀತಿಯಲ್ಲಿ ಇವರ ನಮ್ಮನ್ನು ಅದುಮುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಿನ ಶಾಸಕರು. ಅದಕ್ಕೆಲ್ಲ ಬಗ್ಗುವಂಥವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಲ್ಲ. ನಾವು ಅನೇಕ ಸವಾಲುಗಳನ್ನು ಎದುರಿಸಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪುತ್ತೂರಲ್ಲಿ ಬೆಳೆದಿರುವಂತದ್ದು. ಬಿಜೆಪಿ ಪ್ರತಿ ಸವಾಲ್ಗೆ ಶಾಸಕ ಅಶೋಕ್ ಕುಮಾರ್ ರೈ ಕೂಲ್ ಆಗಿ ಪ್ರತಿಕ್ರಿಯಿಸಿದ್ದಾರೆ. 47 ಜನ ಬೇಡ, ಮೊದಲಿಗೆ 2 ಕರೆತರುತ್ತೇನೆ, ಅವರನ್ನ ತಹಶೀಲ್ದಾರ್ ಕಚೇರಿಯಲ್ಲೇ ವಿಚಾರಣೆ ಮಾಡುವ. 87 ಫೈಲ್ಗಳು ಈಗಲೂ ನನ್ನ ಬಳಿ ಇವೆ. ಒಂದು ಫೈಲ್ಗೆ 6 ಲಕ್ಷ ನೀಡಿದ ಅರ್ಜಿದಾರನು ನನ್ನ ಬಳಿ ಇದ್ದಾರೆ. ನಾನು ಈ ಬಾರಿ ಬಿಜೆಪಿಯವರನ್ನ ಕ್ಷಮಿಸುತ್ತೇನೆ, ನನಗೆ ಚಾಲೆಂಜ್ ಹಾಕಿದ್ರೆ ಮತ್ತೆ ಸುಮ್ಮನಿರುವುದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ 87 ಫೈಲುಗಳು ಇಲ್ಲಿ ಇವರು ಮಾಡಿದ್ದು ಇನ್ನೂ ಮಾಡೋದು ಇದೆ. ಅವರನ್ನೊಮ್ಮೆ ಕರ್ಕೊಂಡು ಬಂದು ಇವರು ಬರಲಿ ತಾಲೂಕು ಆಫೀಸಿಗೆ, ನಾನು ಬರ್ತೇನೆ. ಅವ್ರು ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಇವರು ಎದುರುಗಡೆ ಹೇಳ್ತೇನೆ. ಅವ್ರು ತಗೊಂಡ ನಂತರ ಮತ್ತೆ ಇವರು ಅದನ್ನು ವಾದ ಮಾಡೋದು ಇರಲಿ, ಏನೋ ಅಗತ್ಯ ಇಲ್ಲ. ಇವರು ತಗೊಂಡವರಿಗೆ ಗೊತ್ತಿರ್ತದೆ ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ. ನಾನು ಇನ್ನು ಮಾಧ್ಯಮದವರ ಮುಂದೆ ಅವರ ಹೆಸರು ಹೇಳಿ ಇವರ ವಿಚಾರಗಳನ್ನು ಹೇಳೋದು ಇಲ್ಲ. ಅವು ಗೌರವ ಕೊಡುವಂಥ ಪ್ರಶ್ನೆಯನ್ನು ಮಾಡ್ತೇನೆ. ಇನ್ನೂ ಹೆಚ್ಚು ಹೆಚ್ಚು ಕೇಳಿದರೆ ಇವರು ಬಂದು ಒಬ್ಬರು 47 ಅಲ್ಲ, ಇನ್ನೂ ಒಂದು ಜಾಸ್ತಿ ಜನ ಇದ್ದಾರೆ. 87 ಫೈಲ್ನವರಲ್ಲಿ ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. ಇವತ್ತು ನಾನು ಒಂದೊಂದೇ ಹೆಸರು ಹೇಳಬೇಕಿದ್ರೆ ಇನ್ನೊಂದು ಸಲ ಕೆಣಕಿದ್ರೆ ಹೇಳ್ತೇನೆ. ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ತೇನೆ. 87 ಫೈಲ್ಗಳು ಅಲ್ಲಿ ಬಿದ್ದಿದ್ದಾವೆ. ಒಂದೊಂದು ಫೈಲ್ಗೆ 7-8 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾನೇ 1,70,000 ರೂಪಾಯಿ ಕೊಟ್ಟವರು ಇದ್ದಾರೆ. ಅದನ್ನು ಈಗ ಹೇಳುವುದಿಲ್ಲ. ಚಾಲೆಂಜ್ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಅವರ ಎದುರು ತಂದು ನಿಲ್ಲಿಸ್ತೇನೆ. ಅಕ್ರಮ ಸಕ್ರಮ ಮಂಜೂರಾತಿಗೆ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಲಂಚ ಪಡೆಯುತ್ತಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ. ಆದರೆ ಗುಪ್ತವಾಗಿಯೇ ನಡೆಯುತ್ತಿದ್ದ ಈ ವ್ಯವಹಾರ ಇದೀಗ ಬಹಿರಂಗವಾಗಿ ಚರ್ಚೆಯಾಗುತ್ತಿದ್ದು, ಇದು ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24/7 ಪುತ್ತೂರು.